ಉಚ್ಚಿಲ ಪರಿಸರದಲ್ಲಿ ಹೆದ್ದಾರಿ ಇಲಾಖೆ ಮಾಡುತ್ತಿರುವ ಸರ್ವಿಸ್ ರಸ್ತೆಯ ಅರೆಬರೆ ಕಾಮಗಾರಿಯಿಂದ ಉಚ್ಚಿಲ ಪೇಟೆಯಾದ್ಯಂತ ಕೃತಕ ನೆರೆ ಉಂಟಾಗಿದೆ. ಉಚ್ಚಿಲ ಬದಿಯ ಪೆಟ್ರೋಲ್ ಪಂಪ್ನಿಂದ ಉಚ್ಚಿಲ ಬಬ್ಬುಸ್ವಾಮಿ ದೇವಸ್ಥಾನದವರೆಗೆ 2 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 66ರ ಇಕ್ಕೆಡೆಗಳಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಪ್ರಸ್ತುತ ಕಾಮಗಾರಿಯು 1 ವರ್ಷದಿಂದ ನಡೆಯುತ್ತಿದ್ದರೂ ಇನ್ನೂ ಮುಗಿದಿಲ್ಲ. ದಿನನಿತ್ಯ ಎಂಬಂತೆ ಸ್ವಲ್ಪ ಕಾಮಗಾರಿ ಮಾಡುತ್ತಿರುವುದರಿಂದ ಕೃತಕ ನೆರೆ ಉಂಟಾಗಿದೆ. ಉಚ್ಚಿಲದಲ್ಲಿ ಎಲ್ಲಿಯೂ ಸಮರ್ಪಕ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುತ್ತಿರುವ ಸ್ಥಳದಲ್ಲೇ ಜಲ್ಲಿ ರಾಶಿ ಹಾಕಿ ನೀರು ಹರಿಯದಂತೆ ಮಾಡಿದ್ದಾರೆ. ಈ ಕಾರಣದಿಂದ ಪರಿಸರದಲ್ಲಿ ಕೃತಕ ನೆರೆ ಉಂಟಾಗಿದೆ.